ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಯಶ್ಪಾಲ್ ಸುವರ್ಣರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಶ್ರೇಯೋಭಿವೃದ್ಧಿಗೆ ಟೀಂ ಮೋದಿ ಕಾಪು ವತಿಯಿಂದ ಮಡುಮು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಗಣಹೋಮ ಹಾಗೂ ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನದಲ್ಲಿ ವಿಶೇಷ ಹೂವಿನ ಪೂಜೆ ನೆರವೇರಿತು. ಈ ಸಂದರ್ಭ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧ್ಯಕ್ಷ ವಿಜಯ ಕೊಡವೂರು, ದೇವಾಲಯದ ತಂತ್ರಿಗಳಾದ ಶ್ರೀಶತಂತ್ರಿ, ಜನಾರ್ದನ ತಂತ್ರಿ, ಟೀಂ ಮೋದಿ ಕಾಪು ತಂಡದ ಅಧ್ಯಕ್ಷ ಯೋಗೀಶ್ ಪೂಜಾರಿ, ಉದ್ಯಮಿ ಪ್ರಭಾಕರ್ ಪೂಜಾರಿ, ಲಕ್ಷ್ಮೀಶ ಕೆ, ಬಾಲಕೃಷ್ಣ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. लक्ष्मी जनार्दन गणपति श्रीमती गुणानंदने दुर्गे अलंकार रुद्रदेवरे अभिषेक रुद्राभिषेक रुद्राभिषेक अभिषेक अवे दुर्गे अष्टपति पूर्णान्नदायिनी अयन ಏತು ಸ್ತುತಿ ಮಾಡ್ಕೋ ಏತು ನಮಸ್ಕಾರ ಮಾಡ್ಕೋ ಆ ತಾರೀಕು ವಿಷಯ ಗಣಪತಿಗೆ ಬಂಜಿ ಚಿಂತೆ ಕೊಡಾನೆ ಸಿಂಹಮಾಸ ಬಂದರೆ ಅವನಿಗೆ ಮಲ್ಲ ತಿಂಬೋದು ಅಂದರೆ ದೇವಸ್ಥಾನ ಆ ಆದಿತ್ಯಗಳೇ ಆ ಮಾಸದ ಅಧಿಪತಿ ಆ ಸಿಂಹಮಾಸದ ಶಿವರಾಶಿ ಇಟ್ಕೊಂಡ್ರೆ ಉಜ್ಜಿ ತಿಂಗಳು ಆ ಸಿಂಹರಾಶಿ ಆದಿತ್ಯಗಳೇ ಇಟ್ಬೇಕು ಅದಕ್ಕೆ ನಾನು ಸೂರ್ಯನಾರಾಯಣ ದೇವರ ಮೂಲಕ ನಮಗೆ ಸ್ವಲ್ಪ ಕೊರ್ಪುನಲ್ಲ ಸೂರ್ಯದೇವರು ಇರ್ಬೋದು ನಿಜ. ಆ ಸೂರ್ಯದೇವರನ್ನ ಅನುಗ್ರಹ ನಂಗೆ ಬಯ್ಯದ ಹೊರತು ನೆಕ್ಸ್ಟ್ ರಿಟೈರ್ ಮಾಡೋದು ನಾನು ಪೂತ ಪೂಜೆಯನ್ನು ನಾವು ಕುದರ್ದಿಲ್ಲ ತುಂಬ ಇಂಚೆ ಮಾಡೋದು ನಾನು ಶ್ರವಣ ಆರತಿ ಹಿಂದೆ ನಮ್ಮ ತುಳು ಭಾಷೆ ಈ ತಿಂಗಳದ್ದು ಮಕ್ಕಳ ಆರತಿಗೆ ಶ್ರವಣ ಆರತಿಯನ್ನು ಬಂದರೆ ಹಿರಿಯರ್ನಾಗ ಮತ್ತೆ ಹೊರದಿಲ್ಲ ಇನ್ನು ಹೆಂಗೆಲ್ಲ ಶ್ರವಣ ಆರತಿ ಬಂದು ಶ್ರವಣ ಆರತಿ ಬಂದು ನಾನು ದೇವರಿಗೆ ಬಯ್ಯದ ಹೊರತು ಆರತಿ ಮಾಡ್ಕೊಂಡು ಆರತಿ ಏಕೋಸ್ಕರ ಮಾಡ್ಕೊಂಡು ನಾವು ಬಯ್ಯಕ್ಕೆ ಕತ್ತಲೆ ಆದಿತ್ತು. ಆದರೆ ಸೂರ್ಯದೇವರನ್ನ ಬಲ್ಪು ನಂಗೆ ಬೋದು ಏಕೋಸ್ಕರ ಆರತಿ ಮಾಡ್ಕೊಂಡು ನಾನು ಸೂರ್ಯದೇವರನ್ನ ಬಲ್ಪು ಬಯ್ಯಗಳ ನಂಗೆ ತಿಕ್ಕೊಡು ಶಾಸನ ಅಂಜ ಸೂರ್ಯದೇವರನ್ನ ಅನುಗ್ರಹ ಇತ್ತು ನಮ್ಮ ಮಾತಾ ಕೆಲಸ ಎಡ್ಡೆ ಇದ್ರೆ ಹಾಕೊಂಡು ಮಾಡ್ಕೊಂಡ್ರೆ ಶಾಸನ.